ಮಲಬಾರ್ ಗೋಲ್ಡ್ ವತಿಯಿಂದ ಕಾರ್ಕಳದ ಶಾಸಕರ ಭವನದಲ್ಲಿ ತಾಲೂಕಿನ ಅರ್ಹ ಬಡವರ್ಗದವರಿಗೆ ರೇಷನ್ ಕಿಟ್ಗಳನ್ನು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ನ ಮ್ಯಾನೇಜರ್ ರಾಘವೇಂದ್ರ ನಾಯಕ್ ಅಜಿಕಾರ್ ಅವರು ಬಡ ಜನತೆಗಿರುವ ಮಲಬಾರ್ ಗೋಲ್ಡ್ನ ಸಾಮಾಜಿಕ ಸೌಲಭ್ಯಗಳ ಬಗ್ಗೆ ವಿವರಣೆಗಳನ್ನು ನೀಡಿದರು. ಕಾರ್ಕಳ ನಗರ ಬಿಜೆಪಿ ಅಧ್ಯಕ್ಷ ಮಹಾವೀರ್ ಜೈನ್, ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮಾಲಿನಿ ಜೆ ಶೆಟ್ಟಿ, ಉಪಾಧ್ಯಕ್ಷರಾದ ಹರೀಶ್ ನಾಯಕ್, ರತ್ನಾಕರ್ ಶೆಟ್ಟಿ ಎಣ್ಣೆವಳೆ, ಮಲಬಾರ್ ಗೋಲ್ಡ್ನ ನಿತ್ಯಾನಂದ ನಾಯ್ಕ ಉಮೇಶ್ ರಾವ್ ಉಪಸ್ಥಿತರಿದ್ದರು. ಶಂಕರ್ ನಾಯ್ಕ, ಗೀತಾ, ದೇವಕಿ, ಲಲಿತಾ, ಬೇಬಿ, ಜಯಶ್ರೀ, ಪ್ರೇಮ, ಬೇಬಿ, ಸುಮತಿ, ಮೀನಾ, ಶಾಂತ, ಪುಟ್ಟಿ, ಆಶಾ ಧನಂಜಯಾಚಾರ್ಯ, ಬೇಬಿ, ಶಂಕರಾಚಾರ್ಯ, ವಿನೋದ, ಮಾನಿಗ, ಮೈಗಡ್ಡಿ, ಹರಿಣಿ, ದೇವು, ಚಿಂದು, ಗೌರಿ. ಲೈನ್